ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನಾ ಯೋಜನೆ ಏನಿದೆ, ಸಿರಿ ಯೋಜನೆ, ಅದು ನನಗೆ ಶೈಕ್ಷಣಿಕವಾಗಿ ಬಹಳ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಒಂದು ಯೋಜನೆ. ಅದು ಒಂದರ ಪುಷ್ ಅಂತ ಹೇಳ್ತಾರಲ್ಲ ಹಾಗೆ. ಆ ಸಿರಿ ಕಾವ್ಯವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ, ಮಹಾಕಾವ್ಯವನ್ನು ದಾಖಲಾತಿ ಮಾಡುವ ಸಂದರ್ಭದಲ್ಲಿ, ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಮುಖ್ಯವಾಗಿ ಕೆಲವು ವಿದೇಶಗಳಿಗೆ ಭೇಟಿ ಕೊಡುವ ಒಂದು ಅವಕಾಶ ನನಗೆ ಬಂತು. ನಾನು ದೇಶ ನೋಡುವುದಕ್ಕೆ ಅಂತ ಹೋದವನಲ್ಲ. ಹೋದಾಗ ನನಗೆ ಆಸಕ್ತಿ ಇರುವ ಸಾಹಿತ್ಯ ಅಥವಾ ಏನು ರಂಗಭೂಮಿ ಅಥವಾ ಧಾರ್ಮಿಕ ರಂಗಭೂಮಿ, ಜನಪದಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳ ಕಡೆಗೆ ನಾನು ವಿಶೇಷ ಗಮನವನ್ನು ಕೊಡ್ತಾ ಇದ್ದೆ. ನಾನು 3 ದೇಶಗಳ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಬೇಕು. ಒಂದು ಫಿನ್ಲೆಂಡ್ನ ತುರ್ಕು ವಿಶ್ವವಿದ್ಯಾನಿಲಯ, ಇನ್ನೊಂದು ಜರ್ಮನಿಯ 2 ವಿಶ್ವವಿದ್ಯಾನಿಲಯಗಳು, ಒಂದು ಟ್ಯೂಬಿಂಗೆನ್ ವಿಶ್ವವಿದ್ಯಾನಿಲಯ, ಮತ್ತೊಂದು ವೂರ್ಸ್ಬರ್ಗ್ ಯೂನಿವರ್ಸಿಟಿ, ಇನ್ನೊಂದು ಜಪಾನಿನ ವಸೆಡಾ ಯೂನಿವರ್ಸಿಟಿ. ಸೊ ಜಪಾನ್, ಜರ್ಮನಿ ಮತ್ತು ಫಿನ್ಲೆಂಡ್, ಈ 3 ದೇಶಗಳಿಗೆ ನಾನು ಹೋದದ್ದು ಜಾನಪದದ ತಿಳುವಳಿಕೆಗಾಗಿ, ನನ್ನ ತಿಳುವಳಿಕೆಯನ್ನು ಹಂಚಿಕೊಳ್ಳುವುದಕ್ಕಾಗಿ. ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆ ದೇಶಗಳ ಜಾನಪದ ಅಧ್ಯಯನದ ಸ್ವರೂಪದ ಬಗ್ಗೆ, ಅದೆಷ್ಟು ಗಂಭೀರವಾಗಿ ಅವರು ಪರಿಗಣಿಸ್ತಾರೆ ಎನ್ನುವುದರ ಬಗ್ಗೆ ನನ್ನ ಕೆಲವು ಆಲೋಚನೆಗಳನ್ನು ನಾನು ಹಂಚಿಕೊಳ್ತೇನೆ. ಜೊತೆಗೆ ತುಂಬ ಕುತೂಹಲದ, ನಾವು ಗಮನಿಸಬೇಕಾದ ಕೆಲವು ಸಾಮಾನ್ಯ ಸಂಗತಿಗಳು, ಅದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗಿರ್ಬೋದು, ಜಪಾನ್ ಅಂತ ಒಂದು ಸಣ್ಣ ದೇಶ ಹೇಗೆ ಅದರ ಕಡೆಗೆ ವಿಶೇಷ ಗಮನ ಕೊಡ್ತದೆ, ಆ ಬಗ್ಗೆಯೂ ಕೂಡ ನಾನು ನೋಡಿದ್ದನ್ನು, ಗಮನಿಸಿದ್ದನ್ನು ತಮ್ಮ ಜೊತೆಗೆ ನಾನು ಹಂಚಿಕೊಳ್ತೇನೆ. 1991ರಲ್ಲಿ ನಾನು ಮೊದಲ ಬಾರಿಗೆ ಫಿನ್ಲೆಂಡ್ ದೇಶಕ್ಕೆ ಹೋದೆ. ಆಮೇಲೆ ನಿರಂತರವಾಗಿ 92, 93, 94, 95 ಹೀಗೆ 3-4 ವರ್ಷ ನಿರಂತರವಾಗಿ ಬೇಸಗೆಯಲ್ಲಿ ನಾನು ಫಿನ್ಲೆಂಡ್ ದೇಶಕ್ಕೆ ಹೋಗ್ತಾ ಇದ್ದೆ. ಅದರಲ್ಲಿ 94 ಮತ್ತು 95, 1994, 1995 1 ವರ್ಷ ಪೋಸ್ಟ್ ಡಾಕ್ಟರ್ ಫೆಲೋ ಆಗಿ ನಾನಲ್ಲಿದ್ದೆ. ನಡುವೆ ಬಂದು ಕೂಡ ಹೋಗುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು. ವಿಶೇಷವಾಗಿ ಸಿರಿ ಅಧ್ಯಯನದ ಏನು ಡಾಕ್ಯುಮೆಂಟೇಷನ್, ಫೀಲ್ಡ್ ವರ್ಕ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ಅಂದರೆ ಕ್ಷೇತ್ರ ಕಾರ್ಯ, ದಾಖಲಾತಿ, ಲಿಪ್ಯಂತರ, ಅನುವಾದ, ಹೀಗೆ ಮತ್ತು ಮಹಾಕಾವ್ಯಗಳನ್ನು ಹೇಗೆ ಅಧ್ಯಯನ ಮಾಡಬೇಕು ಎನ್ನುವ ವಿಷಯದ ಕುರಿತ ಹಾಗೆ ನಾನು ಡಾಕ್ಟರ್ ಲೌರಿ ಹಾಂಕೋ, ಫಿನ್ಲೆಂಡ್ ದೇಶದ ಬಹಳ ದೊಡ್ಡ ವಿದ್ವಾಂಸರು, ಜಾನಪದ ವಿದ್ವಾಂಸ, ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾಂಸ, ಮಹಾಕಾವ್ಯಗಳ ಬಗ್ಗೆ, ಮೌಖಿಕ ಮಹಾಕಾವ್ಯಗಳ ಬಗ್ಗೆ ಅನೇಕ ವರ್ಷಗಳ ಕಾಲ ಅಧ್ಯಯನ ಮಾಡಿ ಮಹತ್ವದ ಗ್ರಂಥಗಳನ್ನು ಪ್ರಕಟಿಸಿದವರು, ಜಾಗತಿಕ ಮಹಾಕಾವ್ಯಗಳನ್ನು ಅಧ್ಯಯನ ಮಾಡಿದವರು. ಅಂತಹ ಲೌರಿ ಹಾಂಕೋ ಮಾರ್ಗದರ್ಶನದಲ್ಲಿ ಈ ಮಹಾಕಾವ್ಯಗಳ ಕುರಿತ ಹಾಗೆ ನಾನು ವಿಶೇಷ ತರಬೇತನ್ನು, ಅಧ್ಯಯನವನ್ನು ಮಾಡಿದೆ. ಅವ್ರಿಗೆ ಅನೇಕ ವಿಷಯಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದು. 1991ರಲ್ಲಿ ಅಲ್ಲೊಂದು ಸಮ್ಮರ್ ಸ್ಕೂಲ್ ಅಂತಾಯಿತು ಫಿನ್ಲೆಂಡಲ್ಲಿ, ಬೇಸಗೆ ಶಿಬಿರ ಅಂತ, ನಾವು ಫೋಕ್ಲೋರ್ ಸಮ್ಮರ್ ಸ್ಕೂಲ್ ಅಂತ ಅದನ್ನು ಹೇಳ್ತೇವೆ ನಾವು. 1991ರಲ್ಲಿ ಆ ಸಮ್ಮರ್ ಸ್ಕೂಲ್ ಆಯಿತು. ಅದಕ್ಕೆ ಈ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಪ್ರೊಫೆಸರ್ ವಿವೇಕ ರೈ ನನ್ನ ಜೊತೆಗಿರ್ತಿದ್ರು, ಅಥವಾ ಅವರ ಜೊತೆಗೆ ನಾನು ಇರ್ತಿದ್ದೆ ಅಂತ ಹೇಳುವುದೇ ಹೆಚ್ಚು ಸರಿಯಾದ ಮಾತು. ಆಮೇಲೆ ಮೌಖಿಕ ಮಹಾಕಾವ್ಯಗಳ ಕಮ್ಮಟ ಅಂತ 1992ರಲ್ಲಿ ಆಯಿತು. ಅದೇ ಮಹಾಕಾವ್ಯಗಳ ಕಮ್ಮಟ ಮತ್ತೆ 1994ರಲ್ಲಿ ಅವರು ನಡೆಸಿದರು. ಆಮೇಲೆ ಎಪಿಕ್ಸ್ ಅಲಾಂಗ್ ದಿ ಸಿಲ್ಕ್ ರೋಡ್ಸ್ ಅಂತ ಯುನೆಸ್ಕೋ ಕಮ್ಮಟ 1993ರಲ್ಲಿ ಫಿನ್ಲೆಂಡ್ ದೇಶದಲ್ಲಾಯಿತು. ಆಮೇಲೆ ಮೌಖಿಕ ಮಹಾಕಾವ್ಯಗಳ ಪಠ್ಯೀಕರಣ ಪ್ರಕ್ರಿಯೆ ಅಂತ, ಟೆಕ್ಸ್ಚುಲೈಸೇಷನ್ ಪ್ರೋಸೆಸ್ ಅಂತ ಹೇಳ್ತೇವೆ, ಅದರ ಅಧ್ಯಯನ ಕಮ್ಮಟ 96ರಲ್ಲಾಯಿತು. 95ರಲ್ಲಿ ನಾನು ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ಹೋದದ್ದು. ಮುಖ್ಯವಾಗಿ ಈ ಬೇಸಗೆ ಶಿಬಿರದಲ್ಲಿ ಪ್ರೊಫೆಸರ್ ವಿವೇಕ ರೈಯವರು ಸಂಪನ್ಮೂಲ ವ್ಯಕ್ತಿಯಾಗಿದ್ದರು, ನಾನೊಬ್ಬ ಪಾರ್ಟಿಸಿಪೆಂಟ್ ಆಗಿದ್ದೆ. ಅವರು ಅನೇಕ ಉಪನ್ಯಾಸಗಳನ್ನು ಕೊಟ್ಟಿದ್ದರು. ನಾನು ಕೂಡ ನಾನು ಯಾಕೆ ಜಾನಪದದಲ್ಲಿ ಆಸಕ್ತಿ ಹೊಂದಿದೆ ಎನ್ನುವ ವಿಷಯದ ಮೇಲೆ, ಹಾಗೆಯೇ ನಾನು ಭೂತಾರಾಧನೆ ನನ್ನ ವಿಶೇಷವಾದ ಆಸಕ್ತಿಯ ಕ್ಷೇತ್ರ ಆದ್ದರಿಂದ
ರಿಚುವಲಿಸ್ಟಿಕ್ ಥಿಯೇಟರ್ ಅಂತ ಹಾಕಿ ಚಾಲೆಂಜಸ್ ಆಫ್ ಫೀಲ್ಡ್ ವರ್ಕ್, ಆಮೇಲೆ ಡಾಕ್ಯುಮೆಂಟೇಷನ್, ಭೂತಾರಾಧನೆಯಲ್ಲಿ ಕ್ಷೇತ್ರ ಕಾರ್ಯ ಮಾಡುವಾಗ ಏನೇನು ಸವಾಲುಗಳು ಇವೆ, ಈ ವಿಷಯಗಳ ಬಗ್ಗೆ ಎಲ್ಲ ನಾನು ಉಪನ್ಯಾಸವನ್ನು ಕೊಟ್ಟಿದ್ದೆ. ನಾನು 2 ಅಂಶಗಳು, ಒಂದು ಜಾನಪದ ಅಧ್ಯಯನವನ್ನು ಅಂದರೆ ಸಂಸ್ಕೃತಿ ಅಧ್ಯಯನವನ್ನು ಫಿನ್ಲ್ಯಾಂಡಿನಂಥ ಒಂದು ಸಣ್ಣ ದೇಶ ಅದನ್ನು ನಡೆಸಿದ ರೀತಿ ಅದು ನಮಗೆ ನಿಜಕ್ಕೂ ಮಾದರಿಯಾದದ್ದು. ಸಣ್ಣ ದೇಶ, ಕಲೇವಾಲದಂಥ ಒಂದು ಮಹಾಕಾವ್ಯ ಇದ್ದ ದೇಶ, ಅದನ್ನು ಸಂಗ್ರಹ ಮಾಡಿ ಒಂಥರ ಸಂಯೋಜನೆ ಮಾಡಿ ರಾಷ್ಟ್ರೀಯ ಕಾವ್ಯವಾಗಿ ಕೊಟ್ಟ ಒಂದು ದೇಶ ಅದು. ವಾಸ್ತವಿಕವಾಗಿ ಆ ಕಾಲಕ್ಕೆ ಫಿನ್ಲ್ಯಾಂಡ್ ಸ್ವೀಡನ್ ದೇಶದ ಆಡಳಿತದಲ್ಲಿತ್ತು. ಆಗ ಫಿನ್ಲ್ಯಾಂಡ್ ದೇಶ ಸ್ವಾತಂತ್ರ್ಯಕ್ಕಾಗಿ ಸ್ವತಂತ್ರ ಆಗಬೇಕು ಅಂತ ಹೋರಾಟ ಮಾಡುವಾಗ ಒಂದು ಪ್ರಶ್ನೆ ಬಂತು, ಒಂದು ರಾಷ್ಟ್ರೀಯ ಮಹಾಕಾವ್ಯವು ನಿಮಗೆ ಇಲ್ಲ ಅಂತ, ನಿಮಗೊಂದು ರಾಷ್ಟ್ರೀಯ ಕಾವ್ಯವು ನ್ಯಾಷನಲ್ ಎಪಿಕ್ ಇಲ್ಲ ನಿಮಗೆ ಅಂತ. ಆಗ ಎಲಿಯಾಸ್ ರೊನ್ರಾಟ್ ಎನ್ನುವವನು ಕಲೇವಾಲ ಎನ್ನುವ ಕಾವ್ಯವನ್ನು ಸಂಗ್ರಹಿಸಿ, ಅದರ ಬೇರೆ ಬೇರೆ ಭಾಗಗಳನ್ನು ಸಂಗ್ರಹಿಸಿ ಅದನ್ನು ಸಂಯೋಜಿಸಿ ಇದು ಫಿನ್ಲ್ಯಾಂಡ್ ದೇಶದ ಮಹಾಕಾವ್ಯ ನ್ಯಾಷನಲ್ ಎಪಿಕ್ ಅಂತ ಕೊಟ್ಟ. ಅದು ಮುಂದೆ ಅದು ಸ್ವತಂತ್ರವಾಗುವುದಕ್ಕೆ, ಒಂದು ರಾಷ್ಟ್ರ ಸ್ವತಂತ್ರವಾಗುವುದಕ್ಕೆ ಕಾರಣ ಆಯಿತು. ನನಗೆ ಕೆಲವೊಮ್ಮೆ ಅನ್ನಿಸ್ತದೆ, ನಮ್ಮಲ್ಲಿರುವ ಪಾಡ್ದನಗಳು 10,000 ಸಾಲುಗಳಿಗಿಂತ ಹೆಚ್ಚಿರುವ ಕೋಟಿ ಚೆನ್ನಯ್ಯ ಪಾಡ್ದನ ಸಂಧಿ, ಅಥವಾ ಸುಮಾರು 15,682 ಸಾಲುಗಳ ಸಿರಿ ಮಹಾಕಾವ್ಯದ ಹಲವು ಪಠ್ಯಗಳಿರುವ ತುಳುನಾಡು ನನಗೆ ಕೆಲವೊಮ್ಮೆ ಕಾಣ್ತದೆ. ಬಹುಶಃ ಒಂದು ಫಿನ್ಲ್ಯಾಂಡ್ನ ಸಣ್ಣ ದೇಶ ಒಂದು ರಾಷ್ಟ್ರವಾಗುವಾಗ ಒಂದು ಮಹಾಕಾವ್ಯ ಎಂಥ, ಆ ಕಲೇವಾಲ ಎಂಥ ಒಂದು ಮಹತ್ವದ ಪಾತ್ರ ವಹಿಸಿತೋ, ಈ ಕೋಟಿ ಚೆನ್ನಯ್ಯ ಸಿರಿ ಮಹಾಕಾವ್ಯ ಇವತ್ತು ತುಳುವಿಗೆ ಒಂದು ಅಸ್ಮಿತೆಯನ್ನು, ತುಳುನಾಡಿಗೆ ಒಂದು ಐಡೆಂಟಿಟಿಯನ್ನು ಕೊಡುವುದಕ್ಕೆ ಬಹಳ ಮುಖ್ಯವಾದ ಮಹಾಕಾವ್ಯಗಳು ಅಂತ ನಾನು ಭಾವಿಸಿದ್ದೇನೆ. ಇನ್ನೊಂದು, ಅಲ್ಲೊಂದು ಫಿನ್ನಿಷ್ ಲಿಟ್ರೇಚರ್ ಸೊಸೈಟಿ ಅಂತ ಇದೆ ಒಂದು, ಅದು ಬಹುಶಃ ಅದನ್ನು ಫೋಕ್ಲೋರ್ ಮೆಕ್ಕಾ ಅಂತ ಹೇಳ್ತಾರೆ. ಜಾನಪದ ಅಧ್ಯಯನದ ವಿದ್ಯಾರ್ಥಿಗಳೆಲ್ಲರೂ ಕೂಡ ನೋಡಬೇಕಾದ ಪವಿತ್ರ ಯಾತ್ರಾ ಸ್ಥಳ ಅಂತ. ಆ ಫಿನ್ನಿಷ್ ಫೋಕ್ಲೋರ್ ಸೊಸೈಟಿ, ಅಲ್ಲಿ ಅದ್ಭುತವಾದ ಜಾನಪದಕ್ಕೆ ಸಂಬಂಧಪಟ್ಟ ಪುಸ್ತಕಗಳ ಬಹಳ ದೊಡ್ಡ ಸಂಗ್ರಹ ಇದೆ. ಜನಪದ ಕಥೆಗಳ ಸಂಗ್ರಹ, ಬೇರೆ ಬೇರೆ ಕಾವ್ಯಗಳ ಸಂಗ್ರಹ, ಇಡೀ ಫಿನ್ನಿಷ್ ನಾಡಿನ, ಫಿನ್ಲ್ಯಾಂಡಿನ ಜಾನಪದದ ಮತ್ತು ಜಗತ್ತಿನ ಜಾನಪದದ ಸಂಬಂಧಪಟ್ಟಂಥ ಅದ್ಭುತವಾದ ದಾಖಲೆಗಳು ಅಲ್ಲಿವೆ. ಅದು ಟೇಲ್ ಟೈಪ್ ಇಂಡೆಕ್ಸ್ ಇರ್ಬೋದು, ಆ ಮೋಟಿಫ್ ಇಂಡೆಕ್ಸು, ಇಂಥ ಸಂಪುಟಗಳು ಪ್ರಕಟ ಮಾಡಿದ ದೇಶ ಅದು. ಹಾಗಾಗಿ ಇದನ್ನೆಲ್ಲ ನೋಡುವುದುಂಟಲ್ಲ, ಒಂದು ಜಾನಪದಕ್ಕೆ ಸಂಬಂಧಪಟ್ಟ ಗ್ರಂಥಾಲಯವನ್ನು ಹೇಗೆ ಕಟ್ಟಬಹುದು, ಒಂದು ಜಾನಪದದ ಕೆಲಸವನ್ನು ಹೇಗೆ ಮಾಡಬೇಕು, ಬಹುಶಃ ಈ ದೃಷ್ಟಿಯಿಂದ ಫಿನ್ಲ್ಯಾಂಡ್ ದೇಶ ನನಗೆ ವಿಶೇಷವಾದ ಒಂದು ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ಕೊಟ್ಟ ದೇಶ ಅಂತ ನಾನು ಹೇಳಬೇಕಾಗತ್ತೆ. ನಾನು ಬೇಸಗೆ ಶಿಬಿರದ ಬಗ್ಗೆ ಮಾತನಾಡಿದೆ. ನಾನು ವಿವರವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ, ಯಾವ್ಯಾವ ವಿದ್ವಾಂಸರು ಏನೇನು ವಿಷಯಗಳ ಬಗ್ಗೆ ಮಾತನಾಡಿದರು ಅಂತ. ಅನೇಕ ವಿದ್ವಾಂಸರು ನಾರ್ಡಿಕ್ ದೇಶಗಳ, ಅಂದರೆ ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಹೀಗೆ ಆ ದೇಶಗಳ, ನಾರ್ಡಿಕ್ ದೇಶಗಳು ಅಂತ ಹೇಳ್ತೇವೆ ನಾವು, ಆ ದೇಶಗಳ, ಅದೇ ಫಿನ್ಲ್ಯಾಂಡ್ ಲೌರಿ ಹಾಂಕೋ, ಹಾಗೆಯೇ ಬಾರ್ಬ್ರೋ ಕ್ಲೈನ್, ಆಮೇಲೆ ಅನ್ನಾ ಲೀನಾ ಸೀಕಲ, ಆಮೇಲೆ ಹನ್ನು ಪೆಕ್ಕ ಹುಟ್ಟುನೆನ್, ಬೆಂಟೆ ಆಳ್ವೇರ್, ಸತು ಅಪೋ, ಲೌರಿ ಹಾರ್ವಿಲಹತಿ, ಆಮೇಲೆ ರೋಸರ್ ಡಿ ಅಬ್ರಹ್ಯಾಮ್ಸ್ ವಿದ್ವಾಂಸರು ಬಂದಿದ್ದರಲ್ಲಿಗೆ, ಆಮೇಲೆ ಬೆಂಟ್ ಹಾಲ್ಬೆಕ್, ಹೆನ್ರಿ ಗ್ಲಾಸಿ, ಮೆಟೀರಿಯಲ್ ಕಲ್ಚರ್ ಮೇಲೆ ಅದ್ಭುತವಾದ ಭೌತಿಕ ಸಂಸ್ಕೃತಿಯ ಮೇಲೆ ಜಾಗತಿಕ ಮನ್ನಣೆ ಕೆಲಸ ಮಾಡಿದವರವರು ಹೆನ್ರಿ ಗ್ಲಾಸಿ, ಆಮೇಲೆ ಹರ್ಮನ್ ಬೌಸಿಂಜರ್, ಆಮೇಲೆ ಐನಿ ನೆನೋಲಾ, ಸ್ತ್ರೀವಾದಿ ಜಾನಪದ ತಜ್ಞೆ. ಇಂಥ ಅನೇಕ ವಿದ್ವಾಂಸರ ಮಾತುಗಳನ್ನು ಕೇಳುವುದಕ್ಕೆ ನನಗೆ ಅವಕಾಶ ಆಯಿತು. ಅದೆಲ್ಲ ಬದುಕಿನಲ್ಲಿ ಬರುವ ತುಂಬ ಅಪೂರ್ವ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಫಿನ್ಲ್ಯಾಂಡ್ ದೇಶದ ಭಾಗ ಆಯಿತು. ಆಮೇಲೆ ನಾನು ಜಪಾನಿಗೆ ಹೋದೆ. ನನಗೆ ಜಪಾನಿನ ಫೌಂಡೇಶನ್, ಟೋಕಿಯೋ ಫೌಂಡೇಶನ್ ಅವರು ಫೆಲೋಶಿಪ್ ಕೊಟ್ಟರು. 3 ತಿಂಗಳ ಅವಧಿಗೆ ನಾನು ಹೋಗಿದ್ದಾಗ, ಜಪಾನ್ ಸಣ್ಣ ದೇಶ, ಆದರೆ ಸಂಸ್ಕೃತಿ ಅಧ್ಯಯನದಲ್ಲಿ, ರಂಗಭೂಮಿ ಅಧ್ಯಯನದಲ್ಲಿ ಬಹಳ ಮುಂಚೂಣಿಯಲ್ಲಿರೋ ದೇಶ. ಬಹುಶಃ ಸಾಂಸ್ಕೃತಿಕವಾಗಿ ಭಾರತದ ಅಥವಾ ಕರ್ನಾಟಕದ
ಅನೇಕ ಸಂಗತಿಗಳನ್ನು ಅಥವಾ ಸಂಗತಿಗಳು ಮತ್ತು ಜಪಾನಿನ ಅನೇಕ ಜಾನಪದ ಸಂಗತಿಗಳು ಸಮಾನವಾಗಿರುವುದನ್ನು ನಾನು ಕಾಣಬಹುದು. ಅಲ್ಲಿ ಕಬುಕಿ ಮತ್ತು ಕಗುರ ಅಂತ ಎರಡು ರಂಗಭೂಮಿ ಪ್ರಕಾರಗಳುಂಟು. ಕಬುಕಿ ಒಂದು ನಾಟಕ ಪ್ರಕಾರ, ಕಬುಕಿ. ಆಮೇಲೆ ಕಗುರ ಎನ್ನುವುದು ಒಂದು ಧಾರ್ಮಿಕ ರಂಗಭೂಮಿ. ಅದು ಬಹುತೇಕ ನಮ್ಮ ಭೂತಾರಾಧನೆಯನ್ನು, ಕೆಲವಂಶಗಳಲ್ಲಿ ಯಕ್ಷಗಾನವನ್ನು ಹೋಲುವ ಮಾದರಿ ಇದೆ. ಅಲ್ಲಿ ಹಯಾಚಿನೆ ಕಗುರ ಅಂತ ಉಂಟು. ಹಯಾಚಿನೆ ಕಗುರ ಅದು 2-3 ದಿನ ಹಗಲು ರಾತ್ರಿ ನಡೆಯುವಂಥದ್ದು. ಅದನ್ನು ನಾನು ನೋಡಿದೆ. ಅಲ್ಲಿ ಒಂದು ಅಂಶ ಅಂತಂದರೆ, ಅಲ್ಲಿ ಬರೀ ಯಾರು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಅವರು ಮಾತ್ರ ಅಲ್ಲ, ಒಂದರ್ಥದಲ್ಲಿ ಅದರಲ್ಲಿ ಭಾಗವಹಿಸುವ ಎಲ್ಲರೂ ಕೂಡ ಒಂಥರ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತೇವೆ ನಾವು. ಪ್ರತಿಯೊಬ್ಬರೂ ದಾಖಲಾತಿ ಮಾಡಿಕೊಳ್ಳುವುದು, ಪ್ರತಿಯೊಬ್ಬರು ಬಂದವರು ದಾಖಲಾತಿ ಮಾಡಿಕೊಂಡು, ಅಂದರೆ ಪ್ರತಿ ಮನೆಯಲ್ಲಿಯೂ ಕೂಡ ಆ ಹಯಾಚಿನೆ ಕಗುರದ ಬಗ್ಗೆ ಒಂದು ದಾಖಲಾತಿ ಇರ್ತದೆ ಅಂತೆ. ಅವರ ಮಕ್ಕಳಿಗೆ ಅದು ತೋರಿಸ್ತಾರೆ. ಸಾಂಸ್ಕೃತಿಕ ಅಭಿರುಚಿಯನ್ನು ಹುಟ್ಟಿಸುವ ಕೆಲಸವನ್ನು ಅದು ಮಾಡ್ತಾರೆ. ನಾವಿವತ್ತು ಆರ್ಕೈವ್ಗಳಿಗೆ ಹೋಗ್ತೇವೆ, ಇನ್ನು ಸಂಸ್ಥೆಗಳ ಆರ್ಕೈವ್ಗಳನ್ನು ನೋಡ್ತೇವೆ. ಅದು ಅಲ್ಲಿ ಹಾಗಲ್ಲ. ಅಲ್ಲಿ ಮನೆಗಳಲ್ಲಿ ಒಂದು ಅರ್ಥದಲ್ಲಿ ಒಂದು ಆರ್ಕೈವ್ ರೀತಿಯಲ್ಲಿ ಅವರು ಮಾಹಿತಿಗಳನ್ನು ಸಂಗ್ರಹಿಸಿ ಇಟ್ಕೊಳ್ತಾರೆ. ಅದು ಹಯಾಚಿನೆ ಕಗುರ ಅಂತ. ಅಲ್ಲಿಯೂ ಕೂಡ ಹಾಗೆ ನಮ್ಮ ಯಕ್ಷಗಾನದಲ್ಲಿರುವ ಹಾಗೆ, ಅಥವಾ ಭೂತಾರಾಧನೆಯ ಸೃಷ್ಟಿಯ ಉಗಮ ಏನಿದೆ, ಅಥವಾ ಒಂದು ಕೋಳಿಯ ರೂಪಕವಾಗಿ ಬರುವಂಥದ್ದು, ಆಮೇಲೆ ಸೃಷ್ಟಿಯ ನಿರ್ಮಾಣ ಆಗುವಂಥದ್ದು, ಈ ಥರದ ಅನೇಕ ಆಶಯಗಳುಳ್ಳ ಕುಣಿತಗಳನ್ನು, ರಂಗಪ್ರವೇಶ ಕ್ರಮಗಳನ್ನು ನಾವು ನೋಡ್ತೇವೆ. ಬಹಳ ಬಹಳ ರೋಚಕವಾದದ್ದು. ಅದರಲ್ಲಿಯೂ ನಾನು ಇನ್ನೊಂದು ಬೇರೆ ಸಂದರ್ಭದಲ್ಲಿ ನೋಡಿದಲ್ಲಿ ಜನಪದ ಕುಣಿತಗಳು, ಬಹಳ ಸಮೃದ್ಧವಾದ ಜನಪದ ಕುಣಿತಗಳಿವೆ. ಅದು ಇವತ್ತೇನಾಗಿದೆ, ಅದರ ಸಾಂಪ್ರದಾಯಿಕ ಸಂದರ್ಭಗಳು ಬಹುತೇಕ ಹೋಗಿವೆ. ಆದರೆ ಅದನ್ನು ಅನ್ವಯಿಕವಾಗಿ ಬಳಸಿಕೊಳ್ತಾ ಇದ್ದಾರೆ. ಅದಕ್ಕೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ. ರಸ್ತೆಗಳಲ್ಲಿ ಮತ್ತು ಬಯಲು ಪ್ರದೇಶದಲ್ಲಿ ಅದನ್ನು ಬಹಳ ಸುಂದರವಾಗಿ ಸಂಯೋಜಿಸಿ ಪ್ರದರ್ಶನ ನೀಡ್ತಾರೆ. ಅದು ನೋಡುವುದೇ ಒಂದು ಸಂತೋಷ. ನಮ್ಮಲ್ಲೀಗ ತುಳುನಾಡಿನಲ್ಲಿಯೇ ಸುಮಾರು ಒಂದು 50-60 ಜನಪದ ಕುಣಿತಗಳಿವೆ. ಅದೇ ಮಾದರಿಯ, ಅದೇ ಆಶಯಗುಳ್ಳ, ನಾನು ಅದುವೇ ಅಂತ ಹೇಳುವುದಿಲ್ಲ, ನಮಗೆ ನಮ್ಮ ನಾಡಿನ ಜನಪದ ಕುಣಿತಗಳನ್ನು ನೋಡುವಾಗ ಅಲ್ಲಿಯ ಜನಪದ ಕುಣಿತಗಳು, ಅದು ಕೂಡ ಕೃಷಿಗೆ ಸಂಬಂಧಪಟ್ಟದ್ದು, ಪ್ರಕೃತಿಗೆ ಸಂಬಂಧಪಟ್ಟದ್ದು, ಹೀಗೆ ಪರಿಸರ, ಪ್ರಕೃತಿ, ನೆಲ, ಕುಟುಂಬಗಳಿಗೆ ಸಂಬಂಧಪಟ್ಟಂಥ ಸಮೃದ್ಧಿ ಆಶಯವುಳ್ಳ ಅನೇಕ ಜನಪದ ಕುಣಿತಗಳನ್ನು ನಾನು ಆ ದೇಶದಲ್ಲಿ ನಾನು ನೋಡಿದ್ದೇನೆ. ಅಲ್ಲಿಯೂ ಕೂಡ ನಾನು ವಸೆಡ ಯೂನಿವರ್ಸಿಟಿಯಲ್ಲಿ ಕೆಲವು ಉಪನ್ಯಾಸಗಳನ್ನು ಕೂಡ, ಅದು ಮುಖ್ಯವಾಗಿ ಧಾರ್ಮಿಕ ರಂಗಭೂಮಿಯ ಬಗ್ಗೆ, ಜನಪದ ಕುಣಿತಗಳ ಬಗ್ಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ವೈವಿಧ್ಯಗಳ ಬಗೆಗೆ, ಯಕ್ಷಗಾನದ ಮೇಲೆ ಉಪನ್ಯಾಸಗಳನ್ನು ನಾನು ನೀಡಿದ್ದುಂಟು. ಅದು ಬಹಳ ಬಹಳ ಅಂದರೆ ಮಿತವಾದ ವಿದ್ವಾಂಸರ ಸಂಖ್ಯೆ. ಅದು ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಕೆಲವು ತಜ್ಞರು, ಆಸಕ್ತರು ಭಾಗವಹಿಸಿದಂತಹ ವಿಚಾರಗೋಷ್ಠಿಗಳು, ಅದರಲ್ಲಿ ನಾನು ಭಾಗವಹಿಸಿದ್ದೇನೆ. ಆಮೇಲೆ ನಾನು ಹೇಳಬೇಕಾದ್ದು ಜರ್ಮನಿ 2 ವಿಶ್ವವಿದ್ಯಾನಿಲಯಗಳು, ಟ್ಯುಬಿಂಗೆನ್ ಮತ್ತು ವೂರ್ಸ್ಬರ್ಗ್ ಯೂನಿವರ್ಸಿಟಿ ಅಂತ. ಮೊದಲು ನಾನು ಹೋದದ್ದು ಈ ಜರ್ಮನ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಒಂದುಂಟು. ಇಂಡೋ ಜರ್ಮನ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಒಂದಿದೆ. ಅದು ಯು ಜಿ ಸಿ ಇಂಡೋ ಜರ್ಮನ್ ಎಕ್ಸ್ಚೇಂಜ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್. ಅದರಲ್ಲಿ ನಾನು ಹೋದದ್ದು ಟ್ಯುಬಿಂಗೆನ್ ಯೂನಿವರ್ಸಿಟಿಗೆ. ಆಗ ಅಲ್ಲಿ ಹೈಡ್ರೂನ್ ಬ್ರೂಕ್ನರ್ ಅಂತ ಪ್ರೊಫೆಸರ್ ಇದ್ದರು. ಆಮೇಲೆ ಶ್ರೀಮತಿ ಹೈಕೆ ಅಂತ ಒಬ್ಬರು ಇದ್ದರು. ಅವರೆಲ್ಲ ನಮ್ಮ ಹೈಕೆ ಅವರು ಮುಖ್ಯವಾಗಿ ಕೇರಳದ ಧಾರ್ಮಿಕ ರಂಗಭೂಮಿ ವಿಶೇಷ ಅಧ್ಯಯನ ಮಾಡಿದವರು. ಹೈಡ್ರೂನ್ ಬ್ರೂಕ್ನರ್ ಸಂಸ್ಕೃತ ವಿದ್ವಾಂಸೆ, ಆದರೆ ಭೂತಾರಾಧನೆ ಮೇಲೆ ವಿಶೇಷ ಅಧ್ಯಯನ ಮಾಡಿದವರು. 24 ತುಳು ಪಾಡ್ದನಗಳನ್ನು ಜರ್ಮನ್ ಭಾಷೆಗೆ ಅನುವಾದ ಮಾಡಿಕೊಟ್ಟವರು. ಭಾಳ ಒಂದು 500-600 ಪುಟಗಳ ವಾಲ್ಯೂಮ್ ಅದು. ಅದು ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತದೆ. ಒಬ್ಬರು ಜರ್ಮನ್ ಮಹಿಳೆ ಕರಾವಳಿಗೆ ಬಂದು ಐತಪ್ಪ ಪಂಬದ ಅಂತ ಅವರಿಂದ ಮತ್ತು ಇತರರಿಂದ ಹಲವು ವರ್ಷಗಳ ಕಾಲ ಮಾಹಿತಿಗಳನ್ನು ಸಂಗ್ರಹಿಸಿ 24 ಪಾಡ್ದನಗಳನ್ನು ತುಳು ಪಠ್ಯ ಮತ್ತು ಜರ್ಮನ್ ಭಾಷೆಗೆ ಅನುವಾದಿಸಿಕೊಟ್ಟದ್ದು ನಮಗೆ ನೆನೆಸುವಾಗಲೇ ರೋಮಾಂಚನ ಆಗುತ್ತದೆ. ನಮ್ಮಲ್ಲಿ ಒಂದು ಪಾಡ್ದನ ಸಂಪುಟ, ಅಮೃತರ ಪಾಡ್ದನ ಸಂಪುಟ ಉಂಟು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಅಷ್ಟು ಕ್ಷೇತ್ರ ಕಾರ್ಯ ಮಾಡಿ, ಆಮೇಲೆ ಪಾಡ್ದನ ಯಾವಾಗ ಹಾಡ್ತಾರೆ, ಯಾಕೆ ಹಾಡ್ತಾರೆ, ಅದರ ಸ್ಟ್ರಕ್ಚರ್, ರಾಚನಿಕ ಸ್ವರೂಪ ಏನು, ಅದರ ಧಾರ್ಮಿಕ ಸಂದರ್ಭ ಏನು,
ಹೀಗೆ ಅನೇಕ ಅನೇಕ ಅಂಶಗಳ ಬಗೆಗೆ ತುಂಬ ತುಂಬ ಸೂಕ್ಷ್ಮವಾಗಿ ಪಾಡ್ದನಗಳನ್ನು, ಕನಲಯ ಭೂತದ ಬಗ್ಗೆ ಬಹಳ ಸೊಗಸಾದ ಅಧ್ಯಯನ ಮಾಡಿದ್ದಾರೆ ಅವರು. ಅದರ ಪಾಡ್ದನ ಇಟ್ಟುಕೊಂಡು ಅದು ಬಹಳ ಸೂಕ್ಷ್ಮ ವಿವೇಚನೆ. ಆ ವಿವೇಚನೆಗಳನ್ನು ನೋಡುವಾಗ ನನಗೆ ಕಾಣ್ತದೆ ಎಷ್ಟು ಅವಕಾಶ ಉಂಟು ಪಾಡ್ದನಗಳನ್ನು ಅಧ್ಯಯನ ಮಾಡುವುದಕ್ಕೆ ಅಂತ. ಸೊ ಹೈಡ್ರನ್ ಬ್ರೂಕ್ನರ್ ಕರೆಸಿಕೊಂಡದ್ದು ನನ್ನನ್ನು. ಆ ಸಂದರ್ಭದಲ್ಲಿ ಹೋಗಿದ್ದೆ ನಾನು ಅಲ್ಲಿಗೆ. ಆಗ ಅಲ್ಲಿ ವಿಭಾಗದಲ್ಲಿ ನಾನು ಕೆಲ ವಿಶೇಷ ಉಪನ್ಯಾಸಗಳನ್ನು ಕೊಟ್ಟೆ. ಅಂದರೆ ಕರಾವಳಿ ಜಾನಪದ ಬಗ್ಗೆ ಆಸಕ್ತ ವಿದ್ಯಾರ್ಥಿಗಳು ಇದ್ದರು ಅಲ್ಲಿ. ವಿಶೇಷವಾಗಿ ಸಿರಿಯ ಮೇಲೆ, ಸಿರಿ ಮಹಾಕಾವ್ಯದ ಮೇಲೆ, ಭೂತಾರಾಧನೆಯ ಮೇಲೆ ಉಪನ್ಯಾಸಗಳನ್ನು ನಾನು ಅಲ್ಲಿ ಕೊಟ್ಟೆ. ಆಮೇಲೆ ನಾನು ಹೆಚ್ಚು ದೀರ್ಘಕಾಲ ನಾನು ಜರ್ಮನಿಯಲ್ಲಿ ಹೋದಾಗ ಇದ್ದದ್ದು ಊರ್ಸ್ಬುರ್ಗ್ ಯೂನಿವರ್ಸಿಟಿಯಲ್ಲಿ. ಅಲ್ಲಿಗೂ ನನ್ನನ್ನು ಬರಮಾಡಿಕೊಂಡದ್ದು ಹೈಡ್ರನ್ ಬ್ರೂಕ್ನರ್ ಅವರೇ. ಅದು ಅದು ಇದು ಇಂಡಾಲಜಿ ಡಿಪಾರ್ಟ್ಮೆಂಟ್, ಪ್ರಾಚ್ಯಶಾಸ್ತ್ರ ಅಧ್ಯಯನ ವಿಭಾಗ ಅಂತ ಹೇಳ್ತೇವೆ. ಅಲ್ಲಿ ಬೇರೆ ಏಷ್ಯನ್ ಭಾಷೆಗಳ ಅಧ್ಯಯನ ಮಾಡ್ತಾರೆ. ಏಷ್ಯಾ ಭಾಗದ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡುವ ಒಂದು ವಿಭಾಗ ಅದು. ಅಲ್ಲಿ ನಾನು ನಾನು ಪೋಸ್ಟ್ ಇದರಲ್ಲಿ ಹೋದದ್ದು, ನನ್ನ ICCR, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಾನು ಸಂದರ್ಶನ ಪ್ರಾಧ್ಯಾಪಕನಾಗಿ ಅಲ್ಲಿ ನೇಮಕಗೊಂಡು 6 ತಿಂಗಳ ಮಟ್ಟಿಗೆ ನಾನು ಅಲ್ಲಿಗೆ ಹೋದದ್ದು. ಅದೊಂಥರ ಬಹಳ ಗೌರವದ ಹುದ್ದೆ ಅದು, ಸಂದರ್ಶನ ಪ್ರಾಧ್ಯಾಪಕನಾಗಿ ICCRಯಿಂದ ಹೋಗುವಂಥದ್ದು. ಅಲ್ಲಿ ನನಗೆ ಕೆಲವು ಕೆಲಸಗಳ ನಿಯೋಜನೆ ಇತ್ತು. ಒಂದು ಅಫ್ಕೋರ್ಸ್ ನನ್ನ ವಿಷಯಗಳ ಬಗ್ಗೆ ಅಲ್ಲಿಯ ಸಂಶೋಧಕರ ಜೊತೆ ನಾನು ಚರ್ಚಿಸುವಂಥದ್ದು, ಮಾಹಿತಿಗಳನ್ನು ಹಂಚುವಂಥದ್ದು, ಅದು ಒಂದು. ತುಳು ಜಾನಪದ ಅಥವಾ ಕರ್ನಾಟಕ ಜಾನಪದದ ಮೇಲೆ ಅವರಿಗೆ ಆಸಕ್ತಿ ಬರುವ ಹಾಗೆ ಮಾಡುವಂಥದ್ದು ಒಂದು ಭಾಗ. ಎರಡನೆಯ ಭಾಗ ಬಹಳ ಬಹಳ ಮುಖ್ಯವಾದದ್ದು, ಆಧುನಿಕ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿದ್ದರಲ್ಲಿ. ಅದು ಪ್ರೊಫೆಸರ್ ವಿವೇಕರೇ ಹಲವು ವರ್ಷಗಳ ಕಾಲ ಕನ್ನಡವನ್ನು ಕಲಿಸಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳಿಗೆ. ಆ ವಿದ್ಯಾರ್ಥಿಗಳನ್ನು ಒಂದು ವರ್ಷ ಆ ಸಂದರ್ಭದಲ್ಲಿ ನಾನು ಕೂಡ ಆಧುನಿಕ ಕನ್ನಡ ಸಾಹಿತ್ಯ, ಅನಂತಮೂರ್ತಿಯವರ ಸಂಸ್ಕಾರ, ತೇಜಸ್ವಿಯವರ ಕಥೆಗಳನ್ನು ಅವರಿಗೆ ನಾನು ಪಾಠ ಮಾಡಿದ್ದುಂಟು. ಅದರ ಜರ್ಮನ್ ವಿದ್ಯಾರ್ಥಿಗಳು ಬಹಳ ಬಹಳ ಸೂಕ್ಷ್ಮ, ವಿಶೇಷವಾಗಿ ಗ್ರಾಮರ್ನ ವಿಷಯದಲ್ಲಿ, ವ್ಯಾಕರಣದ ವಿಷಯದಲ್ಲಿ ಇದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಹೇಳಬಾರ್ದು. ಯಾಕಂದರೆ ಕನ್ನಡ ಭಾಷೆಯನ್ನು ಕಲಿಸಬೇಕಲ್ಲ ಅವರಿಗೆ, ಅದವರಿಗೆ ವ್ಯಾಕರಣ ಬದ್ಧವಾಗಿ ಕಲಿಸಬೇಕಾಗ್ತದೆ. ಹಾಗಾಗಿ ತುಂಬ ತಯಾರಿ ಮಾಡಿಕೊಂಡು ಅವರಿಗೆ ಕನ್ನಡವನ್ನು ಕಲಿಸುವ, ಕನ್ನಡವನ್ನು ಓದುವ ಹಾಗೆ ಮಾಡುವ, ಕನ್ನಡವನ್ನು ಬರೆಯುವ ಮತ್ತು ಮುಖ್ಯ ಕನ್ನಡದಲ್ಲಿ ಮಾತನಾಡುವ. ಹಾಗಾಗಿ ನಾವು ಏನು ಮಾಡಬೇಕು ಅವರಿಗೆ ಅಂದರೆ, ನಾವು ಫಂಕ್ಷನಲ್ ಕನ್ನಡ ಅಂತ ಹೇಳ್ತೇವೆ. ಅಥವಾ ಒಂದು ಕನ್ನಡದಲ್ಲಿ ಈಗ ಒಂದು ಮಾರುಕಟ್ಟೆಗೆ ಹೋದರೆ, ಮಾರ್ಕೆಟಿಗೆ ಹೋದರೆ ಏನೇನು ಪ್ರಶ್ನೆಗಳು ಬರ್ತದೆ ಅಥವಾ ಏನೇನು ಪ್ರಶ್ನೆಗಳನ್ನು ಕೇಳಬೇಕು ಅದನ್ನು ಕಲಿಸೋದು. ಒಂದು ರೈಲ್ವೆ ಸ್ಟೇಷನ್ಗೆ ಹೋದರೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಏನು, ಎಲ್ಲಿ ಟಿಕೆಟ್ ಸಿಗ್ತದೆ, ಟ್ರೈನ್ ಬಂತ, ಎಷ್ಟೊತ್ತಿಗೆ ಟ್ರೈನ್, ಹೀಗೆ ಆ ಥರದ್ದು. ಒಂದು ಆಸ್ಪತ್ರೆಗೆ ಹೋದರೆ ನನಗೆ ಆರೋಗ್ಯ ಚೆನ್ನಾಗಿಲ್ಲ, ಡಾಕ್ಟ್ರ್ ಇದ್ದಾರಾ, ಈ ಥರದ. ಅಂದರೆ ನಿಮ್ಗೆ ಗೊತ್ತಲ್ಲ, ಸಾಧಾರಣ ಒಂದು ಸಂದರ್ಭಕ್ಕೆ ಬೇಕಾಗುವಂಥದ್ದು. ಈಗ ಒಂದು ಬಸ್ ಸ್ಟ್ಯಾಂಡಿಗೆ ಹೋದರೆ, ಒಂದು ರೈಲ್ವೆ ಸ್ಟೇಷನ್ಗೆ ಹೋದರೆ, ಒಂದು ಮಾರ್ಕೆಟಿಗೆ ಹೋದರೆ, ಒಂದು ಹೋಟೆಲಿಗೆ ಹೋದರೆ ಏನೇನು ಪ್ರಶ್ನೆಗಳು. ಈಗ ಹೋಟೆಲಿಗೆ ಹೋದರೆ ಕಾಫಿ ಬೇಕು ಅಥವಾ ಚಹಾ ಬೇಕು ಅಥವಾ ಹಾಲು ಬೇಕು, ಹೀಗೆ ಒಂದು ಕೇಳಬೇಕಲ್ಲ, ಅಷ್ಟೇ ಪ್ರಶ್ನೆಗಳು. ಹಾಗಾಗಿ ಅವರು ಆ ಮೂಲಕ ಮತ್ತು ಅದನ್ನು ರಿಪೀಟ್ ಮಾಡ್ತಾರೆ ಅವರು. ಈಗ ಉದಾಹರಣೆಗೆ ಒಬ್ಬ ನನಗೆ ಚಹಾ ಬೇಕು ಅಂದರೆ ಮತ್ತೊಬ್ಬ ನನಗೆ ಕಾಫಿ ಬೇಕು ಅಂತ, ಹೀಗೆ ಅನೇಕ ಪದಗಳನ್ನು ರೂಢಿಸುವಂಥ, ಹೀಗೆ ಕನ್ನಡವನ್ನು ಕಲಿಸುವ ಕೆಲಸವನ್ನು ನಾನು ಜರ್ಮನಿಯಲ್ಲಿ ಮಾಡಿದೆ. ಆಮೇಲೆ ಅಲ್ಲಿಯದ್ದು ಹಾಗೆ ಅವರ ಅಧ್ಯಯನದ ಶಿಸ್ತು, ಆ ಗಾಂಭೀರ್ಯ, ಅದು ನಿಜಕ್ಕೂ ನಾವು ಅನುಸರಣೆ ಮಾಡಬೇಕಾದದ್ದೇ. ಹಾಗಾಗಿ ಫಿನ್ಲ್ಯಾಂಡ್ ದೇಶ, ಜಪಾನ್ ದೇಶ ಮತ್ತು ಜರ್ಮನಿ ದೇಶ, ಅದರಲ್ಲಿಯೂ ಫಿನ್ಲ್ಯಾಂಡಿನಿಂದ, ಜರ್ಮನಿಯಿಂದ ಮತ್ತು ಜಪಾನಿಂದ ಅನೇಕ ವಿದ್ವಾಂಸರು, ವಿದ್ಯಾರ್ಥಿಗಳು ತುಳುನಾಡಿಗೂ ಬಂದಿದ್ದಾರೆ. ಆಮೇಲೆ ಕ್ಷೇತ್ರ ಕಾರ್ಯ ಮಾಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಅಲ್ಲಿಯ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ನೋಡಿ, ಇದು ಇಂಪ್ಯಾಕ್ಟ್ ಅಂತ ಹೇಳೋದು. ನಾವಿಲ್ಲಿ ಏನುಂಟು ಅಂತ ಹೇಳಬೇಕು ಅವರಿಗೆ. ನೀವು ಬಂದರೆ ಅವಕಾಶ, ನಾವು ಸಹಾಯ ಮಾಡ್ತೇವೆ, ಮಾರ್ಗದರ್ಶನ ಕೊಡ್ತೇವೆ ಅಂತ ಬಂದರೆ ಅವರು ಕೂಡ ಬರ್ತಾರೆ. ಜಪಾನ್ ಒಬ್ಬರು ಮಿಯೋ, ಒಂದು ಹೆಸರು ಮರ್ತುಬಿಟ್ಟೆ ನಾನು, ಜಪಾನಿನ ಒಬ್ಬಳು ಮಿಹೋ ಇಶಿ ಅಂತ, ಮಿಹೋ ಇಶಿ. ಅದಕ್ಕಿಂತ ಮೊದಲು ಮಯೂರಿ ಕೊಗಾ ಅಂತ, ಅವರಿಬ್ಬರು ಸಂಶೋಧನಾ, ಮಯೂರಿ ಕೊಗಾ ಮತ್ತು ಮಿಹೋ ಇಶಿ ಅಂತ ಹೇಳುವವರು ಸಂಶೋಧನಾ ವಿದ್ಯಾರ್ಥಿಗಳು, ತುಂಬ ಕೆಲಸ ಮಾಡಿದ್ದಾರೆ. ಈ ಮಿಹೋ ಇಶಿಗೆ ಅಕ್ಷಯ ಶೆಟ್ಟಿ ಅಂತ ಗೊತ್ತಿರ್ಬೋದು ನಿಮಗೆ, ಅವರು ತುಂಬ ಸಹಾಯ ಮಾಡಿದ್ದಾರೆ, ಕೊಲಾಬರೇಟಿವ್ ವರ್ಕನ್ನೆಲ್ಲ ಮಾಡಿದ್ದಾರೆ, ತುಂಬ ಕೆಲಸ. ಹಾಗೆಯೇ ಪ್ರೊಫೆಸರ್ ಸುಜುಕಿ ಅಂತ,
ಮತ್ತು ಸುಮಿಯೋ ಮೊರಿಜಿರಿ ಬಹುಶಃ ತುಳುನಾಡಿನಲ್ಲಿ ಭಾಳ ನಮ್ಮ ಅಮೆರಿಕದ ಪೀಟರ್ ಜೆ ಕ್ಲಾಸ್ ಎಷ್ಟು ಪರಿಚಿತವೋ ಹಾಗೆ ಜಪಾನಿನ ಸುಮಿಯೋ ಮೊರಿಜಿರಿ ಅಷ್ಟು ಪರಿಚಿತರು. ಹೀಗೆ ಒಂದು ಅಲ್ಲಿಯ ಜಾನಪದ ಸಂಸರ್ಗ, ಎರಡನೇದ್ದು ಅಧ್ಯಯನ ಶಿಸ್ತು, ಮೂರನೇದ್ದು ವಿದ್ವಾಂಸರ ಪರಿಚಯ ಮತ್ತು ಜ್ಞಾನದ ಅರಿವಿನ ಹಂಚಿಕೊಳ್ಳುವಿಕೆ. ಈ ಮೂರು ನೆಲೆಗಳಿಂದ ನನ್ನ ವಿದೇಶದ ಅನುಭವ ನನಗೆ ಬಹಳ ಮುಖ್ಯವಾಗ್ತದೆ. ನಾವೇನು ಮಾಡ್ತೇವೆ, ಒಂದು ಸಂಸ್ಥೆಯಲ್ಲಿ ಒಂದು ಕೊಠಡಿ, ವಿಶಾಲದ ಕೊಠಡಿಯನ್ನು ಕಟ್ಟಿ ಅಲ್ಲಿ ವಸ್ತುಗಳನ್ನು ಇಟ್ಟು ಒಂದು ಮ್ಯೂಸಿಯಂ ಅಂತ ಮಾಡ್ತೇವೆ. ಅಲ್ಲೊಂದು ಕಾನ್ಸೆಪ್ಟ್ ಉಂಟು. ಒಂದು ದ್ವೀಪವನ್ನೇ ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ ಅಂತ ಹೇಳಿದವರು. ಒಂದು ಅಂದರೆ ಪುಟ್ಟ ಎಲ್ಲ ಲೇಕ್ಸ್ ಇರುವುದರಿಂದ ಪುಟ್ಟ ದೇಶ, ಅದು ಪುಟ್ಟ ದ್ವೀಪಗಳು. ಆ ಪುಟ್ಟ ದ್ವೀಪಗಳನ್ನೇ ಒಂದು ಮ್ಯೂಸಿಯಂ ಮಾಡೋದವರು. ಸಂಪೂರ್ಣ ಕಡ್ದು ತೆಗೆಯದೆ, ಟ್ರೈನ್ ಹೋಗುವುದಕ್ಕೆಷ್ಟು ಸಣ್ಣ ಗುಡ್ಡಾದರೂ ಕೂಡ ಟ್ರೈನ್ ಹೋಗುವುದಕ್ಕೆಷ್ಟು ಮಾರ್ಗ ಬೇಕು ಅಷ್ಟನ್ನು ಮಾತ್ರ ಕೊರೆದು, ಕೊಳವೆ ಸುರಂಗ ಕೊರೆದು ಟ್ರೈನನ್ನು ಹೋಗುದು. ನಾನು ಕೇಳಿದೆ, ಯಾಕೆ ಇದನ್ನು ಕಡ್ದು? ನೋ 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 ನೋಡಿ ಅವ್ರು ಏನು ಹೇಳೋದು ಅಂತ ಹೇಳಿದ್ರೆ, ನೋಡಿ ಇದೊಂದು ಉದ್ದವಾದ ಗುಡ್ಡ, ಇದರಿಂದ ಹಕ್ಕಿಗಳು, ಇರುವೆ, ಯಾವುದು ಸಣ್ಣ ಇರು ಕೂಡ ಒಂದು ಜಾಗದಿಂದ ಮತ್ತೊಂದು ಸ್ಥಳಕ್ಕೆ ಅದು ಚಲಿಸ್ತದೆ, ಹೌದಾ? ನೀವು ಅದನ್ನು ತುಂಡು ಮಾಡಿದರೆ, ಅಂದರೆ ಅದನ್ನು ಕಡಿದ್ರೆ ಏನಾಗುತ್ತೆ, ಒಂದು ಬದಿಯ ಪ್ರಾಣಿಗಳಿಗೆ ಮತ್ತೊಂದು ಅದರ ಇಡೀ ಸಂಚಾರವನ್ನೇ ನೀವು ಕಸಿದುಕೊಂಡಾಗೆ ಆಗ್ತದೆ. ತಂತ್ರಜ್ಞಾನದಲ್ಲಿ ಅಷ್ಟು ಮುಂದುವರೆದ ದೇಶ, ಆದರೆ ಸಂಸ್ಕೃತಿ ಅಧ್ಯಯನದಲ್ಲಿ ಅಷ್ಟೇ ಆಸಕ್ತಿ ಇರೋ ದೇಶ.